ಹಿಜಾಬ್ ವಿವಾದದ ಬಳಿಕ ಕಾಲೇಜಿನ ಶೌಚಾಲಯದಲ್ಲಿ ನಡೆದ ಮೊಬೈಲ್ ವಿಡಿಯೋ ಚಿತ್ರೀಕರಣದಿಂದ ಉಡುಪಿ ಮತ್ತೊಮ್ಮೆ ಸುದ್ದಿಯಾಗುತ್ತಿದೆ. ಯಾವುದೇ ಹಾಸ್ಟೆಲ್, ಕಾಲೇಜು, ವಸತಿ ಶಾಲೆಯಲ್ಲಿ ಯಾರೇ ಹೀಗೆ ಮಾಡಿದ್ರೂ ನನ್ನ ಗಮನಕ್ಕೆ ತನ್ನಿ, ನಿಮ್ಮನ್ನ ರಕ್ಷಣೆ ಮಾಡುತ್ತೇನೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದವರು, ನಮಗೆ ನಮ್ಮ ವಿದ್ಯಾರ್ಥಿನಿಯರ ರಕ್ಷಣೆ ಮುಖ್ಯವಾಗಿದೆ. ಖಾಸಗಿ ವಿಚಾರ ಹೊರಗಡೆ ಹರಿದಾಡಿ ದುರ್ಬಳಕೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು. ಘಟನೆ ನಡೆದ ಕಾಲೇಜಿನ ಎಲ್ಲ ಸಿಸಿಟಿವಿ ದೃಶ್ಯ, ಮೊಬೈಲ್ಗಳೆಲ್ಲವನ್ನ FSLಗೆ ಕಳುಹಿಸಬೇಕು. ಯಾರನ್ನು ಇಲ್ಲಿ ರಕ್ಷಿಸುವ ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಈ ಘಟನೆಯ ತನಿಖೆ ಆಗಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಎಂದರು. ನಾನು ನಿಮ್ಮ ಅಕ್ಕನಾಗಿ ವಿನಂತಿ ಮಾಡುತ್ತೇನೆ, ಯಾವುದೇ ಹಾಸ್ಟೆಲ್, ಕಾಲೇಜು, ವಸತಿ ಶಾಲೆಯಲ್ಲಿ ಯಾರೇ ಹೀಗೆ ಮಾಡಿದರೂ ನನ್ನ ಗಮನಕ್ಕೆ ತನ್ನಿ. ಮಾಹಿತಿ ನೀಡಿದವರನ್ನ ಗೌಪ್ಯವಾಗಿ ಇಟ್ಟು ನಿಮ್ಮನ್ನ ರಕ್ಷಣೆ ಮಾಡುತ್ತೇನೆ. ಲವ್ ಜಹಾದ್ ಮತಾಂತರ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಕೇಂದ್ರ ಗೃಹ ಸಚಿವರ ಗಮನಕ್ಕೂ ತಂದು ನಾನು ನಿಮಗೆ ನ್ಯಾಯ ಕೊಡಿಸುತ್ತೇನೆ ಎಂದಿದ್ದಾರೆ. ಮೊನ್ನೆಯಿಂದ ನಡೀತಾ ಇರುವಂಥ ಘಟನೆಗಳು ದೇಶದ ಗಮನವನ್ನು ಸೆಳೆದಿದೆ. ಯಾವ ನಮ್ಮ ಉಡುಪಿ ಶಿಕ್ಷಣಕ್ಕೆ, ಬ್ಯಾಂಕಿಗೆ ಹೆಸರುವಾಸಿಯಾಗಿತ್ತು, ಕಳೆದ 2 ವರ್ಷದಿಂದ ಬೇರೆ ಬೇರೆ ಕಾರಣಕ್ಕಾಗಿ ಪ್ರಚಾರ ಆಗ್ತಾ ಇದೆ. ಒಂದು ದೃಷ್ಟಿಯಿಂದ ನಮಗೆ ತುಂಬ ನೋವು ತಂದಿದೆ. ಕಳೆದ ವರ್ಷ ಹಿಜಾಬಿನ ಕಾರಣಕ್ಕಾಗಿ ಉಡುಪಿ ಇಡೀ ದೇಶದಲ್ಲಿ ಚರ್ಚೆ ಆಯಿತು, ಜಗತ್ತಲ್ಲಿ ಚರ್ಚೆ ಆಯಿತು. ಈ ವರ್ಷ 3 ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ಇನ್ನೊಂದು ಕೋಮಿನ ವಿದ್ಯಾರ್ಥಿನಿಯರ ಖಾಸಗಿ ವಿಡಿಯೋವನ್ನು, ಅವರ ಶೌಚಾಲಯಕ್ಕೆ ಹೋಗುವಂಥ ವಿಡಿಯೋವನ್ನು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸುದ್ದಿಯಾಗಿದೆ. ನಮಗೆ ನಮ್ಮ ವಿದ್ಯಾರ್ಥಿನಿಯರ ರಕ್ಷಣೆ ಪ್ರಮುಖವಾದ್ದು. ನಮ್ಮ ಅಲ್ಟಿಮೇಟು ಅಂತಂದರೆ ಅದು ನಮ್ಮ ವಿದ್ಯಾರ್ಥಿನಿಯರ ರಕ್ಷಣೆ. ವಿದ್ಯಾರ್ಥಿಗಳ ಖಾಸಗಿ ವಿಚಾರಗಳು ಅಥವಾ ಅವರ ಶೌಚಾಲಯದ ವಿಡಿಯೋಗಳು ಹೊರಗಡೆ ಹರಿದಾಡ್ತವೆ. ಇದನ್ನು ಬೇರೆಯವರು ಮಿಸ್ಯೂಸ್ ಮಾಡ್ತಾರೆ ಅಂದರೆ ಅಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ. ಇವತ್ತು ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಕಾಲೇಜಿನಲ್ಲಿ ಏನೇನು ನಡೀತಾ ಇತ್ತು ಅನ್ನುವಂಥದ್ದನ್ನು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಬಂದು ಹೇಳಿದ್ದಾರೆ. ನಾನು ಅವರನ್ನು ಕೇಳಿಸ್ಕೊಂಡಿದ್ದೀನಿ, ನಮ್ಮ ಶಾಸಕರು ಅದನ್ನು ಕೇಳಿಸ್ಕೊಂಡಿದ್ದಾರೆ ಮತ್ತು ಅಧಿಕಾರಿಗಳು ನಮ್ಮ ಸಮ್ಮುಖದಲ್ಲೇ ಅಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನು ಕೇಳಿಸ್ಕೊಂಡಿದ್ದಾರೆ. ಇಂಥ ಪ್ರಕರಣಗಳು ಕೇವಲ ಈಗ ಅಲ್ಲ, 1 ವರ್ಷದಿಂದ ನಡೀತಾ ಇತ್ತು ಅನ್ನುವಂಥದ್ದನ್ನು ಕೂಡ ಕೆಲವು ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಮಧ್ಯಾಹ್ನದ ಹೊತ್ತಲ್ಲಿ ಲಂಚ್ ಬ್ರೇಕಲ್ಲಿ ಬೇರೆ ಬೇರೆ ಹುಡುಗರು ಕ್ಯಾಂಪಸ್ಸಿನ ಹತ್ರ ಬರ್ತಾ ಇದ್ರು, ಕಾಂಪೌಂಡ್ ಹತ್ರ ಬರ್ತಾ ಇದ್ರು. ಅವರ ಹತ್ರ ಇವತ್ತು ಯಾವ ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತ ವಿದ್ಯಾರ್ಥಿಗಳು ಮಾತಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ತಕ್ಷಣ ಅಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ CC ಕ್ಯಾಮೆರಾಗಳನ್ನು ಕೂಡ ಅವರು ವಶಕ್ಕೆ ತಗೋಬೇಕು. ವಿದ್ಯಾರ್ಥಿನಿಯರ ಮೊಬೈಲನ್ನು ವಶಕ್ಕೆ ಈಗಾಗಲೇ ವಾಪಸ್ ತಗೊಂಡಿದ್ದಾರೆ ಅನ್ನುವಂಥದ್ದಿದೆ. ಇದೆಲ್ಲದರ ಕೂಡ FSL ರಿಪೋರ್ಟನ್ನು ತರಿಸ್ಕೋಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀವಿ.